ನದಿಗೆ ಸ್ನಾನಕ್ಕೆಂದು ಇಳಿದಿದ್ದ ಯುವಕ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪ ತಾಲೂಕಿನ ಇಸ್ಲಾಂಪಾಡಿಯ ಗುಂಡ್ಯಹೊಳೆಯಲ್ಲಿ ನಡೆದಿದೆ. ಇಸ್ಲಾಂಪಾಡಿ ಸಮೀಪದ 22 ವರ್ಷದ ಚೇತನ್ ಮೃತ ಯುವಕ. ಚೇತನ್ ಮಂಗಳೂರಿನಲ್ಲಿ ಮೆಡಿಕಲ್ ರೆಪ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ನಿನ್ನೆ ಇಸ್ಲಾಂಪಾಡಿಯಲ್ಲಿ ಯುವಕರ ತಂಡದ ಜೊತೆಗೂಡಿ ಕ್ರಿಕೆಟ್ ಆಡಿದ ಬಳಿಕ ಮಧ್ಯಾಹ್ನ ವೇಳೆಗೆ ಗುಂಡ್ಯಹೊಳೆಗೆ ಸ್ನಾನಕ್ಕೆಂದು ಇಳಿದಿದ್ದರು. ಈ ಸಂದರ್ಭ ನೀರಿನ ಆಳ ತಿಳಿಯದೆ ಮುಳುಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಸ್ಥಳೀಯರಾದ ಜಾಯ್ ಮತ್ತು ಇತರರು ಮೃತದೇಹವನ್ನು ಮೇಲಕ್ಕೆತ್ತಿದರು. ಕಡಬ ಸಮುದಾಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಕಡಬ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಚೇತನ್ ಅವರು ಉತ್ತಮ ಕ್ರಿಕೆಟ್ ಮತ್ತು ಕಬಡ್ಡಿ ಆಟಗಾರರಾಗಿದ್ದರು.